ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಅಡುಗೆ ಅನ್ನೋದು ಕೆಲವರಿಗೆ ಪ್ಯಾಷನ್ನು, ಕೆಲವರಿಗೆ ಪ್ರೊಫೆಷನ್ನು, ಕೆಲವರಿಗೆ ಕಂಪಲ್ಷನ್ ಅಲ್ವಾ. ಈಗ ಪ್ಯಾಷನ್ ಇಟ್ಟು ಅಡುಗೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಗ್ಲೆನ್ ಡಿಸಿಲ್ವಾ, 2nd PUC ವಿದ್ಯಾರ್ಥಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಾಯ್ ಗ್ಲೆನ್. ಹಾಯ್ ಅಕ್ಕ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇಂಟ್ರಡಕ್ಷನ್ ಅಲ್ಲೇ ಹೇಳಿದೆ, ಪ್ಯಾಷನ್ ಇಟ್ಟು ಗ್ಲೆನ್ ಅಡುಗೆ ಮಾಡ್ತಾರೆ ಅಂತ ಅಲ್ವಾ. ಸೊ ಎಷ್ಟು ಪ್ಯಾಷನ್ ಇದೆ ಅಡುಗೆ ಮೇಲೆ? ಅದೇನು ಹೇಳಿದ್ ನೀವು, ಪ್ಯಾಷನ್ ಇಟ್ ಅಂದ್ಮೇಲೆ ಪ್ಯಾಷನ್ 100% ಇರಬೇಕು. 100% ಇರುತ್ತೆ ಅಲ್ವಾ. ಅಡುಗೆ ಜೊತೆಗೆ ಏನ್ ಮಾಡ್ತೀರಾ ಗ್ಲೆನ್ ನೀವು? ಹಾಬೀಸ್ ಏನಿದೆ? ಅಡುಗೆ ಜೊತೆ ಸಿಂಗಿಂಗ್ ಮಾಡ್ತೀನಿ, ಪದ್ಯ ಬರೀತೀನಿ, ಆಕ್ಟಿಂಗ್ ಮಾಡ್ತೀನಿ, ನಿಮ್ ಕೆಲಸನೂ ಮಾಡ್ತೀನಿ ಕೆಲವು ಸತಿ ಬೇಕಾದ್ರೆ. ಆಂಕರಿಂಗ್ ಕೂಡ ಮಾಡ್ತೀರಾ ಅಲ್ವಾ. ಹಾಗಾದ್ರೆ ನಮ್ಗೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾ ಅಂತ ಈಗ ಅಲ್ವಾ. ಸೊ ಇವತ್ತು ಅಡುಗೆ ಮನೆಯಲ್ಲಿ ಅಡುಗೆ ಜೊತೆ ಹಾಗಾದ್ರೆ ಒಂದೆರಡು ಹಾಡು ಹೇಳ್ಬೇಕು, ಓಕೆನಾ? ಸ್ವಲ್ಪ ಮೆಲೋಡಿ ವಾಯ್ಸ್ ಕೇಳೋಣ ಅಂತ. ಓಕೆ, ಸೊ ಇವತ್ತೇನ್ ಅಡುಗೆ ಮಾಡ್ಕೊಡ್ತಾ ಇದ್ರೆ ನಮ್ಗೆ? ಇವತ್ತು ಒನ್ ಟೈಪ್ ಆಫ್ ಸ್ಟ್ರೀಟ್ ಫುಡ್ ಅಥವಾ ಈವ್ನಿಂಗ್ ಸ್ನ್ಯಾಕಿಗೆ ಆಗುವಂಥದ್ದು ಆನಿಯನ್ ಪಕೋಡ, ನೀರುಳ್ಳಿ ಬಜ್ಜಿ, ಮಂಗಳೂರದ್ದು ನೀರುಳ್ಳಿ ಬಜ್ಜೆ, ಮತ್ತೆ ಚಿಪ್ಪಡ್ ಮಿಲ್ಕ್ ಶೇಕ್ ಅಂತ ಹೇಳಿ. ಓಕೆ, ದಟ್ ಇಸ್ ಗುಡ್ ಫಾರ್ ಹೆಲ್ತ್ ಅಲ್ವಾ. ಸ್ಟಾರ್ಟ್ ಮಾಡೋಣ ಬನ್ನಿ ಅಡುಗೆ ಮನೆ. ಎಸ್ ಗ್ಲೆನ್, ಸೊ ಫಸ್ಟಿಗೆ ನೀರುಳ್ಳಿ ಬಜ್ಜಿ ಮಾಡಿ ಕೊಡ್ತೀನಿ ಅಂತ ಹೇಳಿದೀರಾ. ಸೊ ನೀರುಳ್ಳಿ ಬಜ್ಜಿ ಅಂತೂ ಮಂಗಳೂರು ಸ್ಪೆಷಲ್. ಯಾವುದೇ ಒಂದು ಹೋಟೆಲ್ಗೆ ಹೋದ್ರೂ ನೀರುಳ್ಳಿ ಬಜ್ಜಿ ಇದ್ದೇ ಇರುತ್ತೆ ಅಲ್ವಾ. ಸೊ ಇವತ್ತು ಹೋಟೆಲ್ ನೀರುಳ್ಳಿ ಬಜ್ಜಿ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ. ಹೋಟೆಲ್ ತರ ಇರೋದಿಲ್ಲ, ನಮ್ದು ಮನೆ ತರನೇ ಇರುತ್ತೆ ಅಲ್ವಾ. ಸೊ ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ? ನೀರುಳ್ಳಿ ಬಜ್ಜಿ ನಂತರ ಮೇನ್ ಇಂಗ್ರೀಡಿಯಂಟ್ ಬೇಕು ನೀರುಳ್ಳಿ. ಅದು ಬೇಕು, ಅದು ಸಣ್ಣದಾಗಿ ತುರಿಬೇಕು ನೋಡಿ, ಹೀಗೆ ನಾವು ಕಟ್ ಮಾಡ್ಬೇಕು ನೋಡಿ. ಓಕೆ, ಈ ಟೈಪ್. ಸೊ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು, ಮಿಕ್ಸಿಂಗ್ ಬೌಲಿಗೆ ಈ 1 ಕಪ್ ಈರುಳ್ಳಿಯನ್ನು ಹಾಕಿ ಬಿಡೋಣ. ಓಕೆ, 1 ಕಪ್ ಈರುಳ್ಳಿ ಹಾಕಿ, ನೀರುಳ್ಳಿ ಬಜ್ಜಿಯ ಮೇನ್ ಇಂಗ್ರೀಡಿಯೆಂಟ್ ನೀರುಳ್ಳಿ ಇಲ್ಲದೆ ನೀರುಳ್ಳಿ ಬಜ್ಜಿ ಇಲ್ಲ. ಇದನ್ನು ಸ್ವಲ್ಪ ಸಪರೇಟ್ ಅದಕ್ಕಂದ್ರೆ ಅಂಟಿರುತ್ತಲ್ಲ, ಓಕೆ, ಅಂಟು ಇದೆ, ಸ್ವಲ್ಪ ಸಪರೇಟ್ ಮಾಡುವಂಥದ್ದು. ಓಕೆ, ಇದೀಗ ನೀರುಳ್ಳಿ ನೀವೇ ಕಟ್ ಮಾಡಿರೋದಾ? ಹಂಗೆ ಕಾಣುತ್ತಲ್ಲ. ಅಲ್ಲ, ಕಣ್ಣೀರ್ ಹಾಕಿದ್ದೀರಾ ನೀರುಳ್ಳಿ ಕಟ್ ಮಾಡುವಾಗ? ಇಲ್ಲ, ಕಣ್ಣೀರ್ ಹಾಕ್ಲಿಕ್ಕೆ ಏನಿಲ್ಲಲ್ಲ, ಸುಮ್ನೆ ಯಾಕೆ ಕಣ್ಣೀರ್ ಹಾಕೋದು? ನಾವು ಹಾಕುವಾಗೆಲ್ಲ ಪ್ರೊಟೆಕ್ಟಿವ್ ಗೇರ್ ಎಲ್ಲ ಹಾಕೊಂಡು ಕಟ್ ಮಾಡೋದು, ಗ್ಲಾಸ್ ಶೀಲ್ಡ್ ಎಲ್ಲ ಹಾಕೊಂಡು ಕಟ್ ಮಾಡೋದು. ಹೌದು, ಕೋವಿಡ್ ಟೈಮ್ ಅಲ್ಲಿ ತಗೊಂಡ ಶೀಲ್ಡ್ ಇತ್ತು, ಅದು ಯಾಕೆ ವೇಸ್ಟ್ ಮಾಡೋದು? ಅದು ಕಿಚನ್ ಅಲ್ಲಿ ಇಟ್ಟಿದ್ದೀನಿ, ಬೇಕಾದ್ರೆ ಹಾಕಿ ಕಟ್ ಮಾಡೋದು. ಸೊ ಸೆಕೆಂಡಿಗೆ ನಾವು ಈಗ ಕಡಲೆ ಹಿಟ್ಟನ್ನು ತಗೊಳ್ಳೋಣ. ಕಡಲೆ ಹಿಟ್ಟನ್ನು ಹಾಕುವ. ಸಾಕು, ನೀರು ಬೇಕಲ್ಲ ಈಗ ನೀರು ಹಾಕುದಿಲ್ಲ ನಾನು, ಮತ್ತೆ ಹಾಕ್ತೀರಾ? ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡೋದು. ಓಕೆ, ಆಗ ಏನಾಗುತ್ತೆ ಅಂದ್ರೆ ಅದು ಒಳ್ಳೆ ಮಿಕ್ಸ್ಚರ್ ಟಚ್ ಆಗುತ್ತೆ. ಓಕೆ, ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ವೆಟ್ ಮಿಕ್ಸ್ಚರ್ ಕೊಡೋದಾ? ಹೌದು ನೋಡಿ, ಯಾಕೆ ಏನಾಗುತ್ತೆ ಅಂದ್ರೆ ನೀರುಳ್ಳಿ ಮಾತ್ರ ಮೇಲೆ ಉರಿಯುತ್ತೆ, ಇಲ್ಲಾದ್ರೆ ಅದು ಏನಾಗುತ್ತೆ ಅಂದ್ರೆ ಎಲ್ಲ ಮಿಕ್ಸ್ ಅಪ್ ಆಗುತ್ತಲ್ಲ, ಅದು ಸರಿ ಬ್ಲೆಂಡ್ ಆಗೋದಿಲ್ಲ. ಹೌದು. ಸೊ ನೆಕ್ಸ್ಟ್ ನಾನು ಹೇಳಿದಾಗೆ ಗ್ಯಾಸ್ಟ್ರಿಕ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಚೂರು ಜೀರಿಗೆ ಹಾಕುವ. ಓಕೆ, ರುಚಿನೂ ಒಳ್ಳೆ ಕೊಡುತ್ತೆ. ಒಂದು ಯಾವ್ದಾದ್ರೂ ಒಂದು ಜಾಸ್ತಿ ಆದ್ರೆ ಇನ್ನೊಂದನ್ನ ಇದು ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಇನ್ ಕೇಸ್ ಯಾರಿಗಾದ್ರೂ ಜೀರಿಗೆ ಲೈಕ್ ಇಲ್ಲ, ಅದು ಖಾಲಿ ಆನಿಯನ್ ಬೇಕಂದ್ರೆ ಹೀಂಗ್ ಹಾಕಬಹುದು. ಹೌದು, ಹೀಂಗ್ ಹಾಕಬಹುದು. ಈ ಅಸಿಡಿಟಿ ನಾವು ನಾರ್ಮಲ್ ಆಗಿ ಲ್ಯಾಬ್ ಅಲ್ಲಿ ಆಸಿಡ್ ನ ಬೇಸ್ ಜೊತೆಗೆ ಬ್ಯಾಲೆನ್ಸ್ ಮಾಡ್ತೀವಿ, ಹಾಗೆ ನಾವು ಕುಕಿಂಗ್ ಅಲ್ಲಿ ಹೀಗೆ ಮಾಡ್ತೀವಿ. ಹೌದು. ಯಾ, ಓಕೆ, ನೀರು ಹಾಕುವ ಈಗ. ಹಾಕಿ
ನೀವೀಗ ಉಪ್ಪು ಹಾಕ್ಲಿಕ್ಕೆ ನಂಗೆ ಹೆಲ್ಪ್ ಮಾಡಬೇಕು. ಓಕೆ, ಏನ್ ಹೆಲ್ಪ್ ಬೇಕೀಗ? ಉಪ್ಪು ಹಾಕಬೇಕು ನೀವು. ಉಪ್ಪು ಹಾಕ್ಬೇಕಾ? ಓಕೆ. ಯಾ, ಸೊ ನನ್ನ ಕೈಯಾರಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ. ಎಷ್ಟು ಹಾಕ್ಬೇಕು? ಹಾಕಿ, ರುಚಿ ಬರಬೇಕು ಸ್ವಲ್ಪ. ಓಕೆ, ಯಾ, ಸಾಕಾಗುತ್ತಾ? ಒಂಚೂರು ಹಾಕ್ಬೇಕು. ಯಾ, ಓಕೆ. ನೀವು ಯಾರೋ ಒಬ್ರು ಹೇಳ್ತಿದ್ರು, ನೀವಾ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಉಪ್ಪು ಜಾಸ್ತಿ ಆದ್ರೆ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ, ಕಮ್ಮಿ ಆದ್ರೆ ನೀವೇ ಹೇಳಿದ್ರು. ಹೌದು ಹೌದು. ಉಪ್ಪು ಕಮ್ಮಿ ಆದ್ರೆ ಜಾಸ್ತಿ ಹಾಕ್ಬೋದು ಮತ್ತೆ, ಬಟ್ ಜಾಸ್ತಿ ಆದ್ರೆ ಏನ್ ಮಾಡೋದು? ಕಮ್ಮಿ ಮಾಡಕ್ ಆಗುದಿಲ್ಲ. ಕೆಲವರು ಮಾಡ್ತಾರೆ, ಪೊಟ್ಯಾಟೊ ಎಲ್ಲ ಕೆಲವರು ಎಲ್ಲ ನಾನು ನೋಡಿದ್ದೆ ಬ್ರೆಡ್ ಹಾಕಿ ಬಿಡ್ತಾರೆ ಅದ್ರ ಮೇಲೆ. ಹೌದು. ಅಲ್ಲ, ಪೊಟ್ಯಾಟೊ ಖಾರಕ್ಕೋ ಉಪ್ಪಿಗೋ ಗೊತ್ತಿಲ್ಲ, ಏನೋ ಒಂದು ಆಡ್ ಮಾಡಿ ಮಾಡ್ತಾರೆ. ಸೊ ಇದು ರೆಡಿನಾ? ಹೌದು, ರೆಡಿ ಆಗ್ತಾ ಬಂತು. ಓಕೆ, ಇದನ್ನ ಡೀಪ್ ಫ್ರೈ ಮಾಡ್ಲಿಕ್ಕೆ ಇದೆಯಾ? ಹೌದು, ಇದನ್ನ ಡೀಪ್ ಫ್ರೈ ಹಾಗಾದ್ರೆ ಆಯಿಲ್ ಇಟ್ಬಿಡೋಣ. ಅದರ ಮೊದಲು ಇದಕ್ಕೆ ಸ್ವಲ್ಪ ಸ್ಪೈಸಿನೆಸ್ ಬೇಕಲ್ಲ, ಓಕೆ, ಮಸಾಲ ಹಾಕ್ಬೇಕಾಗತ್ತೆ. ಚಿಲ್ಲಿ ಮಸಾಲ. ಓಕೆ, ಸೊ ಅರುಣ ಮಸಾಲ ಹಾಕೋಣ. ಹಾಕುವ. ಚಿಲ್ಲಿ ಪೌಡರ್ ಅರುಣದವ್ರದ್ದು. ಹೌದು, ಸೂಪರ್ಬ್ ಆಗಿ ಟೇಸ್ಟ್ ಕೊಡುತ್ತೆ. ಸಾಕಾಗುತ್ತಾ? ಸಾಕು. ಓಕೆ, ಅರುಣರವರ ಚಿಲ್ಲಿ ಮಸಾಲ ಸಿನ್ಸ್ 1980 ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತದ್ದು ಅಲ್ವಾ? ಸೊ ಬರೀ ಚಿಲ್ಲಿ ಪೌಡರ್ ಸಾಕಾಗುತ್ತಲ್ಲ? ಸಾಕಾಗುತ್ತೆ. ಹೌದು. ಇದು ಡೀಪ್ ಫ್ರೈಗೆ ಎಣ್ಣೆ ಇಡುವಂತದ? ಇಡುವ, ಎಣ್ಣೆ ಇಡಿ. ನಮ್ಮ ಹೆಮ್ಮೆ, ನಾವು ಯಾವಾಗಲೂ ಯೂಸ್ ಮಾಡುವಂತದ್ದು. ಹೌದು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಸೊ ಹೆಲ್ತಿಗೆ ಒಳ್ಳೇದು, ಕೊಲೆಸ್ಟ್ರಾಲ್ ಕಮ್ಮಿ ಅಲ್ವಾ? ಸಾಕಾಗುತ್ತಾ? ಹೌದು. ಎಣ್ಣೆ ಬಿಸಿ ಆಗ್ತಿದೆ ಈಗ. ಹೌದು. ಈಗ ನೀವು ಈಗಾಗಲೇ ಹೇಳಿದೀರಾ ಸಿಂಗಿಂಗ್ ಹಾಬಿ ಇದೆ ಅಂತ. ಸೊ ಸಿಂಗಿಂಗ್ ಹಾಬಿ ಇದೆ ಅಂತ ಹೇಳಿದ ಕೂಡಲೇ ನಾವಂತೂ ಬಿಡಲ್ಲ, ಒಂದು ಚಿಕ್ಕದಾಗಿ ಒಂದೆರಡು ಲೈನ್ ಹಾಡಿ. ಸೊ ನಾನು 2 ಎಪಿಸೋಡ್ 3 ಎಪಿಸೋಡ್ ಮೊದಲು ಬಂದಾಗ ವಿಜಿ ಡಿಕ್ಸನ್ ಇದ್ರು ನಿಮ್ ಜಾಗದಲ್ಲಿ. ಅವರೊಂದು ಹೋಮ್ವರ್ಕ್ ಕೊಟ್ಟಿದ್ರು ನಂಗೆ, ಈ ಸವಿರುಚಿ ಮೇಲೆ ಒಂದು ಹಾಡು ಮಾಡ್ಲಿಕ್ಕೆ. ಅದನ್ನ ಎಷ್ಟು ಸೀರಿಯಸ್ಲಿ ತಗೊಂಡ್ರೆ ಅದೇ ರಾತ್ರಿ ಬರ್ದವ್ರಿಗೆ ಕಳಿಸಿದೀನಿ. ಅದೇ ರಾತ್ರಿ ಕೂತು ಕಂಪೋಸ್ ಮಾಡಿ ಟ್ಯೂನ್ ಹಾಕಿ. ಸ್ಟೂಡೆಂಟ್ ನೀವು ಹಾಗಾದ್ರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಯಾ. ಸನ್ ಪ್ರೀಮಿಯಂ ಸಂತೋಷಕ್ಕೆ ಅರ್ಪಿಸುವ ನಮ್ಮ ಸವಿರುಚಿ. ಅಡುಗೆ ನಮ್ಮದು, ಅಡುಗೆ ಮನೆ ನಿಮ್ಮದು, ಕಾರ್ಯ ನಿಮ್ಮದು, ಹೊಸ ರುಚಿ ನಮ್ಮದು. ನಮ್ಮ ಸವಿರುಚಿ, ನಮ್ಮ ಸವಿರುಚಿ, ಹೊಸ ಹೊಸ ರೀತಿಯ ರುಚಿ ತೋರಿಸುವ ನಮ್ಮ ಸವಿರುಚಿ. ಸೂಪರ್ ಆಗಿ ಬಂದಿದೆ. ಓಕೆ, ಸೊ ಹಾಡ್ತಾ ಎಣ್ಣೆ ಸಹ ಮಾತಾಡ್ತಿದ್ದೆ ನೋಡಿ. ಎಣ್ಣೆ ಬಿಸಿ ಆಯ್ತಲ್ಲ? ಓಕೆ, ಸೊ ಸ್ಟಾರ್ಟ್ ಮಾಡುವ. ಸೊ ಎಣ್ಣೆ ಸಹ ಒಳ್ಳೆ ಹೇಳ್ತಿದ್ದೆ, ನಾನು ಬಿಸಿ ಆಗಿದ್ದೀನಿ ಅಂತ ಹೇಳಿ ನಾವು ಹೇಳ್ತಿದ್ದೀವಿ. ನಾನು ರೆಡಿ ಇದ್ದೀನಿ, ಹೋಗುವ ಫ್ರೈ ಮಾಡಲಿಕ್ಕೆ. ಓಕೆ, ಸೊ ಬರೀ ಇದೊಂದೇ ಕಾಂಪೋಸಿಷನ್, ಬೇರೆ ಬೇರೆ ಕಾಂಪೋಸಿಷನ್? ನಂದು ಇಷ್ಟರವರೆಗೆ 8 ಹಿಮ್ಸ್ ನಾನು ಹಾಡಿದ್ದೀನಿ ಓಕೆ, ನಮ್ಮ ಕೊಂಕಣಿ ಭಾಷೆಯಲ್ಲಿ. ಅದು ಬಿಟ್ಟು ಮಲಯಾಳಂ ಅಲ್ಲಿ ಒಂದು ಹಾಡು ಹಾಡಿದ್ದೀನಿ. ಈಗ ಹೊಸತಾಗಿ ಶ್ರೀಲಂಕನ್ ಭಾಷೆ ಸಹ ಕಲ್ತಿದ್ದೀನಿ ಹಾಡ್ಲಿಕ್ಕೆ. ಎಷ್ಟು ಭಾಷೆ ಬರುತ್ತೆ ಫಸ್ಟ್ ಗೆ ಅದನ್ನ ಹೇಳಿ ನನಗೆ? ಮೇನ್ಲಿ ಮದರ್ ಟಂಗ್ ಕೊಂಕಣಿ ಬರುತ್ತೆ, ಸ್ಟೇಟ್ ಲ್ಯಾಂಗ್ವೇಜ್ ಕನ್ನಡ ಬರುತ್ತೆ, ಲೋಕಲ್ ಲ್ಯಾಂಗ್ವೇಜ್ ತುಳು ಬರುತ್ತೆ, ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಬರುತ್ತೆ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಶ್ರೀಲಂಕನ್ ಭಾಷೆ ಸ್ವಲ್ಪ ಹಾಡಕ್ ಬರುತ್ತೆ. ನಮ್ಮ ನೇಬರಿಂಗ್ ಸ್ಟೇಟ್ ಭಾಷೆ ಮಲಯಾಳಂ ಬರುತ್ತೆ, ಕೊರ್ಚು ಜಾಸ್ತಿ ಇಲ್ಲೇ ಕೊರ್ಚು ಹೌದು, ಅಷ್ಟು ಭಾಷೆ ಬರುತ್ತೆ. ಇಂಗ್ಲಿಷ್ ಬೇಕಲ್ಲ ಇಂಟರ್ನ್ಯಾಷನಲ್, ಅದೊಂದು ಬರುತ್ತೆ. ಹೌದು, 7 ಭಾಷೆ ಬರುತ್ತೆ. ಹೌದು, ಸಪ್ತ ಭಾಷೆಗಳು. ಫೈನ್, ನೈಸ್, ಸಪ್ತ ಭಾಷೆ. ಸೊ ಈಗ ಶ್ರೀಲಂಕಾಕ್ಕೆ ಹೋದ್ರೆ ಪ್ರಾಬ್ಲಮ್ ಇಲ್ಲ. ಈಗ ನಾವೊಂದೆಲ್ಲ ಶ್ರೀಲಂಕಾಗೆ ಹೋದ್ರೆ ಗ್ಲೆನ್ಗೆ ಕಾಲ್ ಮಾಡಿ ಕೇಳೋದು, ನಮ್ಗೆ ಅವ್ರು ಏನು ಹೇಳ್ತಾರೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಅಂತ. ಹೌದು. ನೀರುಳ್ಳಿ ಬಜ್ಜಿ ಅಂತ ಹೇಳಿದ ಕೂಡಲೇ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಸ್ನಾಕ್ಸ್. ಹೌದು. ಆಹಾ, ಕಲರ್ ಬಂತು ಅಲ್ವಾ? ಹೌದು, ಅದೇ ನಾನು ಹೇಳಿದಾಗ ನಿಮಗೆ ಬಹುಶಃ ಕುಕಿಂಗ್ ಎಕ್ಸ್ಪೀರಿಯನ್ಸ್ ಒಳ್ಳೇದು ಉಂಟಾ ಅಂತ. ಬಹುಶಃ ನೀವು ಒಬ್ಬರೇ ಹೇಳ್ಬೇಕಷ್ಟೇ, ಅಮ್ಮ ನೋಡಿದ್ರೆ 2 ಬೈತಾರೆ. ಅಲ್ಲ, ಅಷ್ಟು ಒಳ್ಳೆ ನೀವು ಟರ್ನ್ ಮಾಡ್ತಿದ್ದೀರಾ. ಸುಮ್ಮನೆ ತಲೆ ಮೇಲೆ ಐಸ್ ಇಡ್ತಿದ್ದೀರಾ ಅಂತ. ಇಲ್ಲಪ್ಪ, ಕುಕಿಂಗ್ ಎಕ್ಸ್ಪೀರಿಯನ್ಸ್ ಚೂರು ಇಲ್ಲ ಆಕ್ಚುಲಿ. ಹಾಗೆ ಆಂಕರಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ. ನಾನು 10th ಅಲ್ಲಿ ಇರುವಾಗ ಒಮ್ಮೆ ಕಾಂಪಿಟೇಷನ್ ಅಲ್ಲ, ಅದು ನಮ್ದು ಕಾಲೇಜದು ಫೆಸ್ಟಿವಲ್ ಅಂತ ಇತ್ತು. ಈ ಡಿಗ್ರಿನವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು, ಹಿಂಗೆ ಡ್ರಮ್ಸ್ ಕೀಬೋರ್ಡ್ ಎಲ್ಲ ಇಟ್ಟು ಪ್ರಾಕ್ಟೀಸ್ ಮಾಡ್ತಿದ್ರು. ನಾನು ಹೋದೆ, ಹೇಳಿದೆ ಅಣ್ಣ ನೀವು ಬೀಟ್ ಕೊಡಿ, ನಾನು ಏನು ಬಾಯಿಗೆ ಬರುತ್ತೆ ಸಿಂಗ್ ಮಾಡ್ತೀನಿ ಅಂತೇಳಿ. ಅವರು 3 ಗಂಟೆಗೆ ಬೀಟ್ ಕೊಡೋಕೆ ಸ್ಟಾರ್ಟ್ ಮಾಡಿದರು. 3 ರಿಂದ 4:15 ನಮ್ಮ 3 ರಿಂದ 4:15
ನಮ್ಮ ಪ್ರಾಕ್ಟೀಸ್ ಟೈಮ್ ಮಾತಾಡ್ತಾ ಅದು ತೆಗೆದು ಬಿಡೋಣ. ಅದು ಫ್ರೈ ತೆಗೆಯೋಣ? ಆಯಿತು. ಹೌದು, Okay. ಕರೆಕ್ಟ್ ಫ್ರೈ ಆಯಿತು. ಫ್ರೈ ಆಗಿದೆ, ಈರುಳ್ಳಿ ಬಜ್ಜಿ ಕರೆಕ್ಟ್ ಕಲರ್ ಬಂದಿದೆ ಈಗ. ತೆಗೀರಿ. ಸೊ ಹಾಗೆ ಸ್ವಿಂಗ್ ಮಾಡ್ತಾ ಮಾಡ್ತಾ ಅವ್ರು 3 ಗಂಟೆಗೆ ಸ್ಟಾರ್ಟ್ ಮಾಡಿದವರು 4:15 ತನಕ ಹೊಡಿತಾನೇ ಇದ್ದಾರೆ. ನಾನು ಸ್ವಿಂಗ್ ಮಾಡ್ತಾನೇ ಇದ್ದೀನಿ. ಸೊ ಹಾಗೆ ಒಮ್ಮೆ ಮ್ಯೂಸಿಕ್ ಸಿಕ್ಕಿದ್ರೆ ಊಟನೂ ಬೇಡ, ತಿಂಡಿನೂ ಬೇಡ, ಏನು ಬೇಡ ಅಲ್ವಾ? ಹೌದು, ಅದು ಅದ್ರೊಟ್ಟಿಗೆ ಇನ್ಕ್ಲೂಡ್ ಮಾಡುವ. ಡಯಟ್ ಮಾಡಬೇಕು ಆದ್ರೆ ಲಾಸ್ಟ್ ಟೈಮ್ ಹೇಳ್ತಿದ್ರಿ ಅಲ್ವಾ ಡಯಟಿಂಗ್ ಅಂತ, ಹಾಗಾದ್ರೆ ಮ್ಯೂಸಿಕ್ ಒಂದಿಟ್ಟು ಬೇಡದು, ಎಲ್ಲ ಡಯಟಿಂಗ್ ಅದಷ್ಟಕ್ಕಾಗುತ್ತೆ. ಹೌದು, ಮ್ಯೂಸಿಕ್ ಇಟ್ಬಿಟ್ರೆ ಸಾಕು, ಏನು ಬೇಡ. ಹೌದು, ಹಂಗೆ ಮಾತಾಡ್ತಾ ಮಾಡ್ತಾ ಸೆಕೆಂಡ್ ರೌಂಡ್ ಬಿಟ್ಬಿಡೋಣ. ಯಾಕಂದ್ರೆ ಎಣ್ಣೆ ಬಿಸಿ ಇರುವಾಗ ಇದು ಬೇಗ ಫ್ರೈ ಆಗುತ್ತೆ. ಹಾಗೆ ಕೆಲವರಿಗೆ ಹಂಗಿರುತ್ತೆ, ಕೆಲವರಿಗೆ ಡ್ಯಾನ್ಸ್ ಅಂದ್ರೆ ಊಟನೂ ಬೇಡ, ತಿಂಡಿ ಬೇಡ, ಏನು ಬೇಡ, ಡ್ಯಾನ್ಸ್ ಮಾಡ್ತಾನೆ ಇದ್ರೆ ಸಾಕು. ಅಮ್ಮನಿಗೆ ಅಂತೂ ಟೆನ್ಷನ್ ಇಲ್ಲ, ಡ್ಯಾನ್ಸಿಗೆ ಪದ್ಯ ಇಟ್ಬಿಟ್ರೆ ಊಟನೂ ಬೇಡ, ಏನು ಬೇಡ, ಅವ್ರ ಪಾಲಿ ಕೆಲಸ ಮಾಡ್ತಾ ಇರ್ಬೋದು ಅಲ್ಲ. ಆದ್ರೆ ಅಮ್ಮನಿಗೆ ಮಕ್ಕಳು ತಿಂದ್ರೇನೆ ಅಮ್ಮನಿಗೆ ಅದೊಂದು ಇದಿರುತ್ತೆ. ಇಲ್ಲಾಂದ್ರೆ ಒಂದ್ ವೇಳೆ ಒಂದು ತಿಂಡಿ ಬೆಳಿಗ್ಗೆದು ತಿಂಡಿ ಆಗದಿದ್ರೆ ಒಂದು 10 ಸಲ ಹೇಳಿಕ್ಕಿದೆ ಅದನ್ನ. ಹೌದು. ಸೊ ಈಗ ಬೇರೆ ಬೇರೆ ಲ್ಯಾಂಗ್ವೇಜ್ ಕಲ್ತ್ರಿ, ಶ್ರೀಲಂಕನ್ ಅಂತ ಹೇಳಿದ್ರಿ, ಕಲ್ತ್ರಿ ಇದನ್ನ? ಶ್ರೀಲಂಕನ್ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಒಂದು 3 ತಿಂಗಳದ್ದು ಮನಿಕೆ ಮಗೆ ಹಿತೆ ಅಂತ ಒಂದು ಸಾಂಗ್ ತುಂಬಾ ವೈರಲ್ ಆಯ್ತಾ. ನಾನು ಎಂದೆ ಈ ಶ್ರೀಲಂಕನ್ ಭಾಷೆ ಇಷ್ಟು ಒಳ್ಳೇದಿದೆಯಲ್ಲ. ನಮ್ಮ ಮ್ಯಾರೇಜ್ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಬೈಲಾ ಡ್ಯಾನ್ಸ್ ಅಂತ ಒಂದು ಇರುತ್ತಲ್ಲ, ಲಾಸ್ಟ್ಗೆ ಊಟ ಕೆಲವರು ಇದೆಲ್ಲ ಹಾಕಿದ ನಂತರ ಡ್ಯಾನ್ಸ್. ಸೊ ಆ ಬೈಲಾದಲ್ಲಿ ಕೆಲವು ಪದ್ಯಗಳು ಹೇಳ್ತಾರೆ. ನನ್ಗೆ ಇದು ಕೊಂಕಣಿ ಭಾಷೆ ಅಲ್ಲ, ಯಾವ ಭಾಷೆ ಅಂತ ಹೇಳಿ ಸರ್ಚ್ ಮಾಡಕ್ ಶುರು ಮಾಡಿದೆ ಯೂಟ್ಯೂಬ್ ಅಲ್ಲಿ. ಈಗ ಯೂಟ್ಯೂಬ್ ಬಂದ ನಂತರ ತುಂಬಾ ಸುಲಭ ಆಯ್ತು. ಹುಡುಕ್ತಾ ಗೊತ್ತಾಯ್ತಿದ್ದು ಶ್ರೀಲಂಕನ್ ಭಾಷೆ ಅಂತ. ನಾನು ಒಂದು ಪನಾ ತೊಟ್ಟೆ, ಇದು ಶ್ರೀಲಂಕನ್ ನಾನು ಕಲ್ತು ಹಾಡ್ತೀನಿ ಅಂತೇಳಿ. ಸೊ ಶ್ರೀಲಂಕನ್ ಅಲ್ಲಿಂದ ಕಲ್ತು, ಮಾತಾಡಕ್ ಬರಲ್ಲ, ಲಿರಿಕ್ಸ್ ನೋಡಿ ಆಡುದು ಅಷ್ಟೇ. ಹೌದು, ಟ್ಯೂನ್ ಅರ್ಥ ಮಾಡೋದು, ಲಿರಿಕ್ಸ್ ನೋಡೋದು, ಹಾಡುದು. ಸೊ ಬರೀ ಅದರಲ್ಲೇ ಹಾಗಾದ್ರೆ ಶ್ರೀಲಂಕನ್ ಸಿಂಗರ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡದಲ್ಲ, ಸ್ಮಾಲ್. ಓಕೆ, ಜಸ್ಟ್ ಶ್ರೀಲಂಕನ್ ಭಾಷೆಯಲ್ಲಿ ಹುಟ್ಟಿದ ಸಿಂಗರ್ ಅಂತ ಹೇಳ್ಬೋದು. ತೆಗಿವಾ? ಆಯ್ತಲ್ಲ, ತೆಗಿಯೋಣ? ಹೌದು, ಒಳ್ಳೆ ಫ್ರೈ ಆಯ್ತಪ್ಪ, ಚಂದ ಕಲರ್ ಬಂದಿದೆ. ನಾನು ತೆಗಿಲ್ಲ? ಓಕೆ, ನೀವು ಒಂದು ತೆಗಿವಾಗ ಅದು ಪಾಪ ಕರ್ಚಿ ಹೋದ್ರೆ ಮತ್ತೆ ಒಳ್ಳೇದಾಗೋದಿಲ್ಲ, ಅದು ತಿನ್ನಕ್ಕೆ ಟೇಸ್ಟ್ ಒಳ್ಳೆ ಬರೋದಿಲ್ಲ. ನಮ್ದು ಸ್ವಲ್ಪ ನಿಧಾನ ಆಗುತ್ತಾ ಅಂತ. ಅಲ್ಲ, ಈರುಳ್ಳಿ ಬಜ್ಜಿ ರೆಡಿ ಆಗ್ತಿದೆ. ಈರುಳ್ಳಿ ಬಜ್ಜಿ ರೆಡಿ ಆಯ್ತು ಆಲ್ರೆಡಿ. ಸರ್ವಿಂಗ್ ಒಂದು ಬಾಕಿ ನಿಮ್ದು. ಹೆಂಗು ಪ್ಲೇಟ್ ನಾನಂತೂ ಕಾಯ್ತಾ ಇದ್ದೀನಿ. ಹೆಂಗು ಪ್ಲೇಟ್ ನಿಮ್ ಕೈಯಲ್ಲೇ ಇತ್ತಲ್ಲ, ಅದು ಸರ್ವಿಂಗ್ ಆಯ್ತು ಅಲ್ಲಿಗೆ. ನಿಮ್ ಕೈಯಿಂದಲೇ ಬರ್ಲಿ, ನಿಮ್ಮ ಹಸ್ತದಿಂದ ನಮ್ಮ ಕೈಗೆ ಹಸ್ತಾಂತರ ಆಗಲಿ. ಶೋರ್ ಕೊಡುವ. ಅದು ಸೌಭಾಗ್ಯ ನಮ್ದು. ಒಳ್ಳೆದಾಗಿ ಡಿಸೈನ್ ಮಾಡಿದಂತಹ ನೀರುಳ್ಳಿ ಬಜೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಗ್ಲೆನ್. ಎಸ್ ವೀಕ್ಷಕರೇ, ಬಿಸಿ ಬಿಸಿ ಆದ ಕ್ರಂಚಿ ನೀರುಳ್ಳಿ ಬಜೆ ರೆಡಿ ಆಗಿದೆ. ನೀರುಳ್ಳಿ ಬಜೆ ಹೇಗಂದ್ರೆ ಜೋರಾಗಿ ಹೊರಗಡೆ ಮಳೆ ಬರ್ತಿದ್ರೆ ಟಿವಿ ನೋಡ್ತಾ ನೀರುಳ್ಳಿ ಬಜೆ ತಿನ್ನಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಸೊ ಈವ್ನಿಂಗ್ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ನಮ್ಮ ಮಂಗಳೂರಲ್ಲಿ ಅದುವೇ ನೀರುಳ್ಳಿ ಬಜೆ ಅಲ್ವಾ. ಸೊ ಈ ನೀರುಳ್ಳಿ ಬಜೆನ ಮಾಡೋದು ಹೇಗೆ ಚಿಕ್ಕದಾಗಿ ರಿಕ್ಯಾಪ್ ನೋಡ್ಕೊಂಡು ಬನ್ನಿ. ನೀರುಳ್ಳಿ ಬಜೆ ತಯಾರಿಸೋ ವಿಧಾನ: ಮೊದಲು ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಕಿವುಚಿ, ನಂತರ ಕಡಲೆ ಹಿಟ್ಟು, ಜೀರಿಗೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆ ನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಉದುರಿಸಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ನೀರುಳ್ಳಿ ಬಜೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಕೈಯಲ್ಲಿರೋ ಬಿಸಿ ಬಿಸಿ ನೀರುಳ್ಳಿ ಬಜೆನ ಕೈಯಲ್ಲಿ ಹಿಡ್ಕೊಂಡು ನಿಲ್ಲಕ್ಕೆ ಆಗ್ತಾನೆ ಇಲ್ಲ. ಆದರೂ ಏನು ಮಾಡೋದು, ಒಂದು ಸ್ವಲ್ಪ ಬ್ರೇಕ್ ಬೇಕು ಅಲ್ವಾ. ಪುಟ್ಟದೊಂದು ವಿರಾಮ ತಗೊಂಡು ಬನ್ನಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಈಗಾಗಲೇ ನೀರುಳ್ಳಿ ಬಜೆ ರೆಡಿ ಆಗಿದೆ. ಇನ್ನೊಂದು ರೆಸಿಪಿನ ಗ್ಲೆನ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಏನು ರೆಸಿಪಿ ಗ್ಲೆನ್ ಹತ್ರನೇ ಕೇಳೋಣ ಬನ್ನಿ. ಎಸ್ ಗ್ಲೆನ್, ಸೊ ಈಗಾಗಲೇ ನೀರುಳ್ಳಿ ಬಜೆ ರೆಡಿ ಆಗಿದೆ. ಹೌದು. ಸೊ ನೆಕ್ಸ್ಟ್ ರೆಸಿಪಿ ಏನು? ನೆಕ್ಸ್ಟ್ ರೆಸಿಪಿ ನೀರುಳ್ಳಿ ಬಜೆ ಬಿಸಿ ಇರಬೇಕಾದ್ರೆ ಅದರೊಟ್ಟಿಗೆ ಕಾಫಿ ಕುಡಿಬಹುದು. ಆದ್ರೆ ನಾನು ಕಾಫಿ ಮಾಡೋದಿಲ್ಲ, ಎಲ್ಲರೂ ಗೊತ್ತಿದೆ ಅದು. ಸೊ ಅಲ್ವಾ, ಹಾಗಾದ್ರೆ ಕಾಫಿ ಜೀವ
ಓಕೆ ಸೊ ನಾನಿವತ್ತು ಮಾಡಿಕೊಡುವಂಥ ರೆಸಿಪಿ ಚಿಪ್ಪಡ್ ಮಿಲ್ಕ್ ಶೇಕ್. ಚಿಪ್ಪಡ್ ಮಿಲ್ಕ್ ಶೇಕ್, ವಾವ್, ಮೈ ಫೇವರೇಟ್ ಆಕ್ಚುಲಿ. ಹೌದಾ? ಹಾಗೆ ಒಳ್ಳೇದು. ಸೊ ಚಿಪ್ಪಡ್ ಮಿಲ್ಕ್ ಶೇಕ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈಗಾಗಲೇ ಹೇಳಿದೀರಾ ಸಿಂಗರ್, ನಾನದು ಕಾಯ್ತಾ ಇದ್ದೀನಿ ಸೆಕೆಂಡ್ ರೆಸಿಪಿಯಲ್ಲಿ ನನ್ನ ಸಾಂಗ್ ಹಾಡಿಸ್ಬೇಕು ಅಂತ. ನೀವು ಚಿಪ್ಪಡ್ಗೆ ರೆಡಿ ಮಾಡ್ಕೊಳ್ಳಿ, ಅದರ ಜೊತೆಗೆ ನಂಗೆ ಒಂದು ಶ್ರೀಲಂಕನ್ ಸಾಂಗ್ ಈಗ ಬೇಕು. ಸೊ ಮೊದಲು ಹಾಡು ಆಡ್ಬೇಕಾ ಅಲ್ಲ ಮೊದಲು ಪ್ರಿಪೇರ್ ಮಾಡಬೇಕಾ? ಫಸ್ಟಿಗೆ ಹಾಡು ಆಡಿ, ಆಮೇಲೆ ಪ್ರಿಪರೇಷನ್ಗೆ ಹೋಗೋಣ ನಾವು. ಓಕೆ, ಈ ಶ್ರೀಲಂಕನ್ ಲಿರಿಕ್ಸ್ ಅಂದನಂದ್ರೆ ಸ್ವಲ್ಪ ಲಿರಿಕ್ಸ್ ಇದು ಹೆಲ್ಪ್ ತಗೊಳ್ತೀನಿ, ಬೇಸರ ಇಲ್ಲಲ್ಲ? ಓಕೆ ಫೈನ್. ಸೊ ಈ ಆಕ್ಚುಲಿ ಡೆಸ್ಮಂಡ್ ಡಿಸಿಲ್ವಾ ಅಂತ ಇದ್ರ ಸಿಂಗರ್, ಶ್ರೀಲಂಕಾದ ಫೇವ್ರೇಟ್, ನನ್ನ ಸರ್ನೇಮೆ, ನನ್ನ ಕುಟುಂಬದವರಲ್ಲ ಆದ್ರೆ. ಓಕೆ, ಸೊ ಈ ಹಾಡು ಹಿಂಗಿದೆ, ಯಮನ್ ಬಂದೋ ಬೆಸಕ್ ಬಲ ಅಂತಂದ್ರೆ ಬೈಲಾ ಸಾಂಗ್ಸ್ ಹಿಂಗೋಗುತ್ತೆ. ಯಮನ್ ಬಂದೋ ಬೆಸಕ್ ಬಲ ಅಂದ ಗನಿ ಬರೆ ಬಾಗೆ ಬತಿಂದ ಪಾರದಿಗೇಲಿ ಬಲ ಬಲ ಮಹಾಪಾರೆ ಹರಿ ಕಲಬಲ ಯಮನ್ ಬಂದೋ ಬೆಸಕ್ ಬಲ ಅಂದ ತತ್ತರತಾ ತತ್ತರತಾ ಥ್ಯಾಂಕ್ ಯು. ಸೂಪರ್ ಆಗಿ ಹಾಡು ಹಾಡಿದೀನಿ. ಹಾಡಾಡೋದ್ರ ಜೊತೆಗೆ ನಿಮ್ ಹಾಡಲ್ಲಿ ಎಕ್ಸ್ಪ್ರೆಷನ್ಸ್ ಇದೆ. ಲೈಕ್ ಐ ಆಮ್ ನಾಟ್ ಅ ಸಿಂಗರ್, ನಂಗೆ ಸಿಂಗಿಂಗ್ ಬಗ್ಗೆ ಗೊತ್ತಿಲ್ಲ, ಬಟ್ ಐ ಆಮ್ ಅ ಮ್ಯೂಸಿಕ್ ಲವರ್. ಸೊ ಹಾಡಲ್ಲಿ ತುಂಬಾ ಎಕ್ಸ್ಪ್ರೆಷನ್ಸ್ ಕಾಣ್ತಾ ಇದೆ, ಅದು ಇನ್ನಷ್ಟು ಬ್ಯೂಟಿ ಆಡ್ ಮಾಡ್ತಾ ಇದೆ. ಸೊ ಈಗ ನಮ್ಮ ಅಡಿಗೆ ಮನೆಗೆ ಬ್ಯೂಟಿ ಆಡ್ ಮಾಡಕ್ಕೆ ರೆಡಿ ಮಾಡೋಣ ನಾವು. ಏನದು? ಇದು ಚಿಪ್ಪಡ್ ಮಿಲ್ಕ್ ಶೇಕ್. ಓಕೆ, ಸೊ ಮೊದಲನಾಗಿ ಚಿಪ್ಪಡ್ ಹೆಂಗ್ ಬೇಕಾದ್ರೂ ಕಟ್ ಮಾಡಬಹುದು ಅಂತ ಗ್ರೈಂಡ್ ಮಾಡೋದಲ್ವಾ? ಹೌದು, ಇದನ್ನ ಹಿಂಗ ಹಾಕುವ. ಓಕೆ, ಸೊ ಇದನ್ನು ಮೊದಲು ಬ್ಲೆಂಡಿಂಗ್ ಜಾರಿಗೆ ಹಾಕುವ, ಡೈರೆಕ್ಟ್ ಹಾಕಲ್ಲ? ಹೌದು. ಓಕೆ, ಸೊ ಇದನ್ನೆಲ್ಲ ಬ್ಲೆಂಡಿಂಗ್ ಜಾರಿಗೆ ಹಾಕಿಬಿಡುವ. ಮತ್ತೆ ಇದಕ್ಕೆ ಸಕ್ಕರೆನ ಹಾಕುವ. ಓಕೆ, ಯಾ, ಎಷ್ಟು ಬೇಕು ಅಷ್ಟು, ತುಂಬಾ ಸ್ವೀಟ್ ಬೇಕು ಅಂತಂದ್ರೆ ಹಾಫ್ ಕಪ್ ಹಾಕುವ. ಇದನ್ನ ಮೊದಲು ಗ್ರೈಂಡ್ ಮಾಡುವ. ಓಕೆ, ಈಗ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾ, ಬ್ಲೆಂಡ್ ಆಯ್ತಂತ ಎನಿಸ್ಕೊಳ್ತಿದ್ದೀನಿ. ಚಿಲ್ಡ್ ಆಗಿದೆ. ಹೌದಾ? ಯಾಕಂದ್ರೆ ಚಿಲ್ಡ್ ಇದ್ರೇನೆ ಚೆನ್ನಾಗಿ ರುಚಿಗೆ ಬರೋದು. ಹೌದು. ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರಾ? ಇದು ಫ್ರಿಡ್ಜ್ ಅಲ್ಲಿ ಇತ್ತು. ಹೌದು. ಸೊ ನೋಡಿ ಹೇಗೆ ಫೋಮ್ ಫಾರ್ಮ್ ಆಗಿದೆ ಅಂತ ಹೇಳಿ. ನೈಸ್. ಕಲರ್ ಕೂಡ ಚೆನ್ನಾಗಿದೆ ಅಲ್ವಾ? ಕ್ಲಾಸಿಕ್ ಕಲರ್ ಅದು ಆಕ್ಚುಲಿ. ಓಕೆ, ಒಂದು ಸ್ಪ್ಯಾಚುಲಾ ಸಿಗ್ಬೋದಾ? ಸೊ ಇದರಲ್ಲಿ ಏನಿದೆ ಅಂದ್ರೆ ಇದರಲ್ಲಿ ಕೆಲವು ಪೀಸಸ್ ಹಂಗೆ ಉಳಿದಿದೆ. ಅದು ತಿನ್ನಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಪೀಸಸ್. ಆದ್ರೆ ದೊಡ್ಡ ಪೀಸಸ್ ಇದ್ದ ಕಾರಣ ಬೇಡವಾ ಅಂತ ಓಕೆ, ಇದನ್ನು ಒಂದು ಬ್ಲೆಂಡ್ ಮಾಡುವ. ಓಕೆ, ಸೊ ಈಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಅನ್ನು ಆ್ಯಡ್ ಮಾಡುವ. ಓಕೆ, ಸೊ ದ್ಯಾಟ್ ಮಿಲ್ಕ್ಗೂ ಆ ಫ್ಲೇವರ್ ಬರಲಿ ಅಂತ. ಹೌದು. ಇದನ್ನು ಒಂದು ರೌಂಡ್ ತಿರುಗಿಸಿ. ಓಕೆ, ಅದೇ ನಾನು ಅವಾಗ ಲೇಟ್ ಸುಳ್ಳು ಆಗಿಲ್ಲ. ನೀವೆಲ್ಲಿ ಬೇಕಾದ್ರೂ ಒಂದ್ ಕಡೆ ಕದ್ದು ಮುಚ್ಚಾದ್ರೂ ಕುಕಿಂಗ್ ಮಾಡ್ತಿರ್ಬೇಕು, ಯಾಕಂದ್ರೆ ನಿಮ್ಗೆ ಎಷ್ಟು ಒಳ್ಳೆ ಬ್ಲೆಂಡಿಂಗ್ ಮಾಡ್ಲಿಕ್ಕೆ. ಬ್ಲೆಂಡಿಂಗ್ ಮಾಡಿದ ಕೂಡಲೇ ಕುಕಿಂಗ್ ಬರುತ್ತಂತ ಅರ್ಥ ಅಲ್ಲ, ಕೆಲರಿಗೆ ಏನಾಗುತ್ತಂದ್ರೆ ಕುಕಿಂಗ್ ಮಾಡುವಾಗ ಹೇಗ್ ಬ್ಲೆಂಡ್ ಮಾಡ್ಬೇಕು, ಎಷ್ಟು ಬ್ಲೆಂಡ್ ಮಾಡ್ಬೇಕಂತ ಐಡಿಯಾ ಇರೋದಿಲ್ಲ. ಆದ್ರೆ ಯಾರು ಕುಕಿಂಗ್ ಮಾಡ್ತಿರ್ತಾರೆ ಅವ್ರಿಗೆ ಒಳ್ಳೆ ಐಡಿಯಾ ಇರುತ್ತೆ. ಈಗ ನನ್ನ ಅಮ್ಮ ಮಾತ್ರ ನಿಮ್ಮನೀಗ ಸಖತ್ತಾಗಿ ಬೈಕೊಡ್ತಿರ್ತಾರೆ ಈಗ. ಯಾಕಂದ್ರೆ ನಂಗೆ ಅಪೋಸಿಟ್ ಆಗಿ ಬೈತಾರೆ ಅವ್ರು ಕುಕಿಂಗ್ ಮಾಡಲ್ಲ ಅಂತ. ಹಂಗೆ. ಓಕೆ, ಸೊ ಈಸಿಯಾಗಿ ರೆಡಿ ಮಾಡ್ಕೋಬಹುದು ಇದನ್ನ ಅಲ್ವಾ? ಇದನ್ನ ನಾವು ಒಳ್ಳೆಯಾಗಿ ಮಿಕ್ಸ್ ಮಾಡ್ಕೋಬಹುದು. ಯಾ, ಆಕ್ಚುಲಿ ನಾನೊಂದು ಸಜೆಷನ್ ಕೊಡ್ಬೇಕು ಅಂತಾದ್ರೆ ಕುಕಿಂಗ್ ಜೊತೆಗೆ ಸಿಂಗಿಂಗ್ ಕಂಟಿನ್ಯೂ ಮಾಡಿ. ಹೌದಾ? ಬಿಕಾಸ್ ಸ್ಟೇಜ್ ಪರ್ಫಾರ್ಮೆನ್ಸ್ ಗೆ ಸೂಟ್ ಆಗ್ತೀರಾ ನೀವು ಆಕ್ಚುಲಿ. ಅಲ್ಲ, ನಾನಲ್ಲಿ ಸ್ಟೇಜ್ ಅಲ್ಲಿ ಹೋಗಿ ಕುಕ್ ಮಾಡಕ್ಕಾಗತ್ತಾ ಸಿಂಗ್ ಮಾಡುವಾಗ? ಅಲ್ಲ, ಕುಕಿಂಗ್ ಈಗ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಕಾಂಪ್ಲಿಮೆಂಟ್. ಯಾಕಂದ್ರೆ ಬರೀ ಸಿಂಗಿಂಗ್ ಅಲ್ಲ, ಅದ್ರ ಜೊತೆಗೆ ಎಕ್ಸ್ಪ್ರೆಷನ್ಸ್ ಇರೋ ಕಾರಣ ಚೆನ್ನಾಗಿ ಹಾಡ್ತಿರೋದು. ಶ್ರೀಲಂಕನ್ ಸಾಂಗ್ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ಎಸ್, ಸೊ ಚಿಪ್ಪಡ್ ಮಿಲ್ಕ್ ಶೇಕ್ ಈಸ್ ರೆಡಿ ಟು ಸರ್ವ್ ಅಂತ ಹೇಗೆ. ಓಕೆ, ಸೊ ಟೈಮ್ ಟು ಸರ್ವ್. ನೀವು ಹೇಳಿದಾಗೆ ನಿಮಗೆ ಕ್ರಮ್ಸ್ ಲೈಕ್ ಅಲ್ಲ, ನಿಮಗೆ ಕ್ರಮ್ಸ್ ಹುಡುಕಿ ಹಾಕುವ. ಓಕೆ, ಇದೆ. ಇದು ಕಲರೇ ಚೆನ್ನಾಗಿದೆ ಅಲ್ವಾ ಗ್ಲೆನ್ ನೋಡೋಕೆ? ಹೌದು, ಒಂದು ಟೈಪ್ ಪೀಚ್ ಕಲರ್ ಅಂತ ಹೇಳ್ತಾರಲ್ಲ. ನಾನು ಅಷ್ಟು ಕಲರಲ್ಲಿ ಒಳ್ಳೆ ಇಲ್ಲ, ಆದರೂ ನಿಮಗೆ PU ಅಲ್ಲಿ ಈಗ ಕುಕಿಂಗ್ ವಿದೌಟ್ ಫೈರ್ ಎಲ್ಲ ಇದ್ರೆ ಇದೆಲ್ಲ ಆರಾಮ್ಸೆ ಮಾಡ್ಕೋಬಹುದು. ಆದ್ರೆ ಕುಕಿಂಗ್ ವಿದೌಟ್ ಫೈರ್ ಅಲ್ಲಿ ಗ್ರೈಂಡರ್ ಎಲ್ಲ ಯೂಸ್ ಮಾಡ್ಲಿಕ್ಕಿಲ್ಲಲ್ಲ? ಗ್ರೈಂಡರ್ ಕೂಡ ಯೂಸ್ ಮಾಡಂಗಿಲ್ವಾ? ಇಲ್ಲ, ಏನ್ ಯೂಸ್ ಮಾಡ್ಲಿಕ್ಕೆ ಫೈರ್ ತಾನೇ ಯೂಸ್ ಮಾಡಂಗಿಲ್ಲ. ನೋ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ. ಕುಕಿಂಗ್ ವಿದೌಟ್ ಫೈರ್ ಹೆಸರು ಮಾತ್ರ.
ಅಟ್ಲೀಸ್ಟ್ ಹಿಂಗೆ ಕೈಯಲ್ಲಿ ಗುದ್ದಿ ಹಂಗೇನಾದ್ರೂ ಮಾಡೋಕ್ಕಾಗತ್ತಾ? ಆದರೆ ಅದು ಟೇಸ್ಟ್ ಬರೋದಿಲ್ಲ. ಬರಲ್ಲ. ಓಕೆ. ಆದ್ರೂ ಅದರಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದು ನಿಮಗೆ ರೆಡಿ ನಿಮ್ಮ ಆಗಿದೆ. ಫೇವ್ರೆಟ್ ಡ್ರಿಂಕ್ ರೆಡಿ ಟು ಡ್ರಿಂಕ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಚಿಪ್ಪಡ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಚಿಲ್ಡ್ ಆಗಿದೆ ಆ್ಯಂಡ್ ಕ್ಲಾಸಿಕ್ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೆ. ಅದರಲ್ಲೂ ಗ್ಲೆನ್ ಬೇರೆ ನಂಗಿಷ್ಟ ಅಂತ ಪೀಸ್ನ ಸ್ವಲ್ಪ ಹಂಗಂಗೆ ಬಿಟ್ಟಿದ್ದಾರೆ. ಹೇಗಾಗಿದೆ ನೋಡೋಣ. ಅದಕ್ಕೂ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ಒಂದು ಚಿಕ್ಕ ರಿಕ್ಯಾಪ್ ನೋಡ್ಕೊಂಡು ಬನ್ನಿ. ಚಿಪ್ಪಡ್ ಮಿಲ್ಕ್ ಶೇಕ್ ತಯಾರಿಸೋ ವಿಧಾನ. ಮೊದಲು ಕರ್ಬೂಜ ಹಣ್ಣಿನ ಹೋಳಿಗೆ ಸ್ವಲ್ಪ ಸಕ್ಕರೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಬಳಿಕ ಬೇಕಾಗುವಷ್ಟು ಹಾಲು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಯಾದ ಚಿಲ್ಡ್ ಚಿಪ್ಪಡ್ ಮಿಲ್ಕ್ ಶೇಕ್ ತಯಾರು. ಸೊ ಎಸ್ ಗ್ಲೆನ್, ನೀರುಳ್ಳಿ ಬಜೆ ಹಾಗೇನೆ ಮೈ ಫೇವ್ರೇಟ್ ಚಿಪ್ಪಡ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಸೊ ಫಸ್ಟಿಗೆ ಫೇವ್ರೇಟ್ನ ಲಾಸ್ಟಿಗೆ ಇಡೋಣ. ಫಸ್ಟಿಗೆ ನೀರುಳ್ಳಿ ಬಜೆನ ಟೇಸ್ಟ್ ಮಾಡೋಣ. ಓಕೆ, ಟೇಸ್ಟ್ ಮಾಡಿ. ಲೇಡೀಸ್ ಫಸ್ಟ್ ಮಾಡಿ. ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ. ಸೂಪರಾಗಿ ಬಂದಿದೆ. ನೀರುಳ್ಳಿ ಬಜೆನೇ ಫೇವ್ರೇಟು. ಅದರಲ್ಲಿ ಇಷ್ಟು ಚೆನ್ನಾಗಿ ಮಾಡಿಕೊಟ್ರೆ ಯಾರು ತಾನೇ ತಿನ್ನಲ್ಲ ಅಲ್ವಾ? ಕ್ರಂಚಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈವ್ನಿಂಗಿಗೆ ಹೇಳ್ಕೊಟ್ಟ ಸ್ನ್ಯಾಕ್ಸ್ ಅಲ್ವಾ? ಹೌದು, ಸೂಪರಾಗಿ ಬಂದಿದೆ. ಆ್ಯಂಡ್ ನಾವು ವಿಲ್ ಗೋ ಟು ಮೈ ಫೇವ್ರೇಟ್ ಚಿಪ್ಪಡ್ ಮಿಲ್ಕ್ ಶೇಕ್. ಚಿಯರ್ಸ್ ಟು ಯು. ಚಿಯರ್ಸ್. ಚಿಯರ್ಸ್. ಅಮೇಝಿಂಗ್, ಸೂಪರಾಗಿ ಬಂದಿದೆ. ಕುಳಿತಾನೆ ಇರಬೇಕಾ ಅಂತ ನಂಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಫೇವ್ರೇಟ್ನ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಿಂಗಿಂಗ್ನ ಕಂಟಿನ್ಯೂ ಮಾಡಿ. ಸೊ ಈಗ ಸೆಕೆಂಡ್ PU ಕಲಿತಾ ಇದ್ದೀರಲ್ಲ, ಪಬ್ಲಿಕ್ ಎಕ್ಸಾಮ್ಸಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೇನೆ ಇಲ್ಲಿಗೆ ಬಂದು 2 ರೆಸಿಪಿನ ಮಾಡಿಕೊಟ್ರಿ. ಹೇಗಸ್ತು? ತುಂಬ ಸಂತೋಷ ಆಯಿತು. ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಈ ರೆಸಿಪಿದ ಐಡಿಯಾ ಕೊಟ್ಟ ನನ್ನ ಆಂಟಿಗೆ ಮತ್ತೆ ಅಣ್ಣನಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ಬಿಕಾಸ್ ನನ್ನ ಫೇವರೇಟ್ ರೆಸಿಪಿನ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅವರಿಗೆ. ಸೊ ಸೆಕೆಂಡ್ಲಿ ನಿಮಗೆ ಹಾಗೂ ನಮ್ಮ ಟಿವಿಯ ಎಲ್ಲ ಸಿಬ್ಬಂದಿಗೆ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟು ನನ್ನನ್ನು ಪುನಃ ನಿಮ್ಮ ಅಡುಗೆ ಮನೆಗೆ ಬರುವಂತೆ ಮಾಡಿದ್ದಕ್ಕೆ ಅವರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರ ಮೇಲೆ ದೇವರು ತಮ್ಮ ಆಶೀರ್ವಾದವನ್ನು ಹಾಕಿ ನಿಮ್ಮನ್ನು ಹಾರೈಸಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ಥ್ಯಾಂಕ್ ಯು. 2 ರೆಸಿಪಿನ ಹೇಳ್ಕೊಟ್ರಿ. ಅದರಲ್ಲಿ ಒಂದಂತೂ ನನ್ನ ಫೇವ್ರೇಟ್ ರೆಸಿಪಿನ ಮಾಡಿಕೊಟ್ರಿ. ಸೊ ದ್ಯಾಟ್ಸ್ ವೈ ಸನ್ ಪ್ರೀಮಿಯಂ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಕುಚಿಲಕ್ಕಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಧ್ಯಾಹ್ನದ ಊಟಕ್ಕಂತೂ ಈಗಾಗಲೇ ರೆಡಿ ಆಗಿದೆ. ಸಂಜೆಗೆ ಸ್ನ್ಯಾಕ್ಸ್ ಏನು ಮಾಡ್ಬೋದು ಅಂತ ನೀವು ಚಿಂತೆ ಮಾಡ್ತಿದ್ರೆ, ಈಗಾಗಲೇ ನಮ್ಮ ಅಡುಗೆ ಮನೆಯಲ್ಲಿ ನೀರುಳ್ಳಿ ಬಜ್ಜಿ ರೆಡಿ ಆಗಿದೆ. ಇದನ್ನು ಮಾಡೋದು ಹೇಗೆ ಅಂತ ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಾ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಚಿಪ್ಪಡ್ ಜ್ಯೂಸ್ ಹೆಲ್ತಿಗೂ ಒಳ್ಳೆಯದು. ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಪ್ರತಿದಿನ ಹೊಸ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ರುಚಿ, ನಮ್ಮ TV. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.